ಹೈನುಗಾರಿಕೆಯಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಂಡಾಗ ಲಾಭ ಪಡೆಯಲು ಸಾಧ್ಯವಿದೆ ಎಂದು ಮಂಗಳೂರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಕೊಡವೂರು ಹೇಳಿದರು. ಬಂಟ್ವಾಳ ತಾಲೂಕಿನ ಸರಪಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ವಿಸ್ತೃತ ಕಟ್ಟಡದ ಕ್ಷೀರಧಾರಿಯನ್ನ ಉದ್ಘಾಟಿಸಿ ಮಾತನಾಡಿದ್ರು. ಹೈನುಗಾರಿಕೆಯಲ್ಲಿ ಲಾಭಾಂಶ ಪಡೆಯಲು ಹಲವಾರು ಯೋಜನೆಗಳನ್ನು ಕೆಎಂಎಫ್ ಮಾಡಿದ ಆಧುನಿಕ ವಿಧಾನ ವೈಜ್ಞಾನಿಕ ಪದ್ಧತಿಯಿಂದ ಶ್ರಮವಹಿಸಿ ಹೈನುಗಾರಿಕೆ ನಡೆಸುವುದರಿಂದ ಉತ್ತಮ ಆದಾಯ ಪಡೆಯಬಹುದು. ಇಂದು ಕೃಷಿ ಕಾರ್ಯ ದೂರವಾಗುತ್ತಿದ್ದು ಕೃಷಿಯ ಸ್ಥಾನವನ್ನು ಪರಿಪೂರ್ಣವಾಗಿ ಹೈನುಗಾರಿಕೆ ಪಡೆದಿದೆ. ಆರ್ಥಿಕ ಚೈತನ್ಯ ಜೀವನ ನಿರ್ವಹಣೆ ಹೈನುಗಾರಿಕೆಯಿಂದ ಸಾಧ್ಯ ಎಂದು ಹೇಳಿದ್ರು. ಸ್ವಲ್ಪ ಹೆಚ್ಚಿನ ವಿಸ್ತೃತ ಕಟ್ಟಡವನ್ನು ಮಾಡಿಕೊಂಡು ಇವತ್ತು ಸುಮಾರು 8.5 ಲಕ್ಷ ಅಲ್ಲ 7,35,000 ಖರ್ಚು ವೆಚ್ಚದಲ್ಲಿ ಒಂದು ವಿಸ್ತೃತ ಕಟ್ಟಡವನ್ನು ಕಟ್ಟಿ ಇವತ್ತು ತಮ್ಮೆಲ್ಲ ಅನುಕೂಲಗೋಸ್ಕರ ಸದಸ್ಯರ ಅನುಕೂಲಗೋಸ್ಕರ ಇವತ್ತು ಅದನ್ನು ಉದ್ಘಾಟನೆ ಆಗಿದೆ. ಬಹುಶಃ ಬಹಳ ಸಂತೋಷ ಆಗ್ತಾ ಇದೆ. ಸಂಘ ಬಹುಶಃ ಇದು ಸದಸ್ಯರಿಗೆ ಇದನ್ನು ಅರ್ಪಣೆಯನ್ನು ಇವತ್ತು ಸಂಘದವರ ಅಧ್ಯಕ್ಷರು ಸದಸ್ಯರಿಗೆ ಅರ್ಪಣೆ ಆಗಿದೆ ಅಂತ ಹೇಳುವ ವಿಚಾರವನ್ನು ಹೇಳ್ತಾ ಇದ್ದೇನೆ. ಅವರನ್ನು ಕೂಡ ಈ ವಿಚಾರದ ಬಗ್ಗೆ ಕೂಡ ರೈತರು ಗುಣಮಟ್ಟದ ಹಾಲಿನ ಬಗ್ಗೆ ಗಮನ ಹರಿಸಬೇಕು. ಮಾರುಕಟ್ಟೆ ಉಳಿಸಬೇಕಾದ್ರೆ ಗುಣಮಟ್ಟದ ಹಾಲು ನೀಡಬೇಕಾಗಿದೆ ಎಂದ ಅವರು, ಹಾಲು ಒಕ್ಕೂಟವು ಲೀಟರ್ ಹಾಲಿಗೆ ಉತ್ತಮ ದರವನ್ನ ನೀಡುತ್ತದೆ. ಹಾಲು ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಸರಪಾಡಿ ಹಾಲು ಉತ್ಪಾದಕರ ಸಂಘ ಉತ್ತಮ ಸಾಧನೆ ಮಾಡಿದೆ ಎಂದರು. ಸಂಘದ ಅಧ್ಯಕ್ಷ ವಿಶ್ವನಾಥ ನಾಯಕ್ ಕಾನೆಕೋಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ನಿರ್ದೇಶಕರಾದ ಡಾಕ್ಟರ್ ಕೆಎಂ ಕೃಷ್ಣ ಭಟ್, ಕೆಪಿ ಸುಚರಿತಾ ಶೆಟ್ಟಿ, ನರಹರಿ ಪ್ರಭು, ವೀಣಾ ಆರ್ ರೈ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಿಬಿ ಸತ್ಯನಾರಾಯಣ, ವ್ಯವಸ್ಥಾಪಕ ಡಾಕ್ಟರ್ ನಿತ್ಯಾನಂದ ಭಕ್ತ, ಅಭಿವೃದ್ಧಿ ಅಧಿಕಾರಿ ತ್ರಿವೇಣಿ ರಾವ್, ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೇರ, ತಾಲೂಕು ಪಂಚಾಯತ್ ಸದಸ್ಯೆ ಸ್ವಪ್ನ ವಿಶ್ವನಾಥ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.